ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಸುಮತಿ ಅವರು ನಮಗೆ ರುಚಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತಾರೆ. ಸೊ ವೆಜ್ಜಲ್ಲಿಯ ನಾನ್ ವೆಜ್ಜಲ್ಲಿಯ ನನಗಂತೂ ಕ್ಲೂ ಇಲ್ಲ. ನೋಡೋಣ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಗುವಿನಲ್ಲೇ ನೀವು ನಗ್ನಗ್ತಾ ಅಡುಗೆ ಮಾಡ್ತೀರಾ, ಅದಕ್ಕೆ ನಿಮ್ದು ಯಾವಾಗಲೂ ಖಾದ್ಯಗಳು ತುಂಬ ಟೇಸ್ಟಿ ಅಂತ ನನಗನ್ಸುತ್ತೆ. ಯಾಕೆಂತ ಹೇಳಿದರೆ ಯಾವಾಗಲೂ ಇರುಸು ಮಾಡ್ಕೊಂಡು ಅಡುಗೆ ಮಾಡಿದರೆ ರುಚಿ ಬರೋದೇ ಇಲ್ಲ ಅಲ್ವಾ? ಸೊ ನೀವು ನಮಗೆ ಇವತ್ತು ನಗ್ನಗ್ತಾ ಯಾವ ಅಡುಗೆ ಮಾಡ್ತಾ ಇದ್ದೀರಿ? ಒಂದು ವೆಜ್, ಒಂದು ನಾನ್ ವೆಜ್. ನಾನ್ ವೆಜ್ಜಲ್ಲಿ ಎಟ್ಟಿ ಪುಳಿ ಮುಂಚಿ ಮತ್ತೆ ವೆಜ್ಜಲ್ಲಿ ಅವಲಕ್ಕಿ ವೆಜ್ ಬೋಂಡ. ಅವಲಕ್ಕಿ ವೆಜ್ ಬೋಂಡ. ಓಕೆ. ಸೊ ನೋಡೋಣ, ಅವಲಕ್ಕಿಗೂ ಏನಾದರೂ ನಾನ್ ವೆಜ್ ಹಾಕಕ್ಕಾಗುತ್ತಾ ಅಂತ ಕೂಡ ನೋಡ್ಬೇಕಲ್ವಾ? ಒಂದ್ಸರಿ ಟ್ರೈ ಮಾಡ್ಬೇಕು. ಆಗ್ಬೋದು, ಟ್ರೈ ಮಾಡಿದ್ರೆ ಆಗ್ತದೆ. ಟ್ರೈ ಮಾಡಿ. ಅದಕ್ಕೆ ನಾನು ಕ್ಲೂ ಕೊಟ್ಟಿದ್ದು, ನೆಕ್ಸ್ಟ್ ಟ್ರೈ ಮಾಡಿ ಅಂತ ಹೇಳಿ. ಸರಿ, ಹಾಗಾದ್ರೆ ಇವತ್ತು ಒಂದು ವೆಜ್ ಒಂದು ನಾನ್ ವೆಜ್ ನೋಡೋಣ. ಸಂತೋಷ್ ರೈಸ್ ಮಿಲ್ಸ್ ಅವರ ಅವಲಕ್ಕಿ ಬೇರೆ ಇದೆ. ಸೊ ಅದರಿಂದ ಕೂಡ ಏನೋ ಒಂದು ರೆಸಿಪಿ ಮಾಡ್ತಿದ್ದೀವಿ. ಬನ್ನಿ ಕಿಚನ್ಗೆ ಹೋಗೋಣ. ಬನ್ನಿ ಟೆಸ್ಟ್ ಮಾಡೋದು. ಸೊ ಫಸ್ಟಿಗೆ ಈಗ ವೆಜ್ ಅಲ್ಲಿಯಾ ನಾನ್ ವೆಜ್ ಅಲ್ಲಿಯಾ? ವೆಜ್ಜಲ್ಲಿ. ಎಸ್, ಸ್ಟಾರ್ಟ್ ಮಾಡುವ. ಮೊದಲಿಗೆ ಇದು ನಾವು ರೆಡಿ ಮಾಡುವಷ್ಟರಲ್ಲಿ ನಮಗೆ ಎಣ್ಣೆ ಬಿಸಿಗೆ ಇಡ್ಬೋದು. ಓಕೆ, ಆಗ ಬೇಗ ಆಗ್ತದೆ. ಎಣ್ಣೆ ಬಿಸಿ ಆಗುವವರೆಗೆ ಕಾಯ್ಬೇಕಲ್ವ? ಹಾಕಿ. ನಿಮಗೆ ಯಾವುದು ಎಣ್ಣೆ ಬೇಕು ಅದನ್ನು ನೀವು ಹಾಕ್ಬೋದು. ಅದು ಬಿಸಿ ಆಗ್ತಾ ಇರಲಿ. ನಾವಿಲ್ಲಿ ಬೋಂಡಕ್ಕೆಲ್ಲ ರೆಡಿ ಮಾಡುವ. ಇದು ಅವಲಕ್ಕಿ ವೆಜ್ ಬೋಂಡ. ಸೊ ನಾವು ಮೊದಲಿಗೆ ಅವಲಕ್ಕಿ ಇದು ಸ್ವಲ್ಪ ನೀರಿನಲ್ಲಿ ಅದ್ದಿ ತೆಗಿಬೇಕು. ನೆನೆಸಿದ್ದು ಬೇಡ. ಪೇಪರ್ ಅವಲಕ್ಕಿಯ ದಪ್ಪ ಅವಲಕ್ಕಿ ಅಲ್ಲ, ನಾರ್ಮಲ್ ಅವಲಕ್ಕಿ. ಪೇಪರ್ ಅವಲಕ್ಕಿ ಕೂಡ ಅಲ್ಲ, ಅದರಲ್ಲಿ ಮೀಡಿಯಂ ಅವಲಕ್ಕಿ ಬರ್ತದೆ ಅದು. ಪೇಪರ್ ಅವಲಕ್ಕಿ ಅಂದ್ರೆ ತುಂಬಾ ತೆಳು ಬರುತ್ತೆ. ಮೀಡಿಯಂ ಅವಲಕ್ಕಿ ಸ್ವಲ್ಪ ನೀರಿನಲ್ಲಿ ಅದ್ದಿ ತೆಗೆದ್ರಾಯ್ತು. 1 ಕಪ್ಪು ಹಾಕ್ತೇನೆ. ಸೊ ಅಕ್ಕಿಗಿಂತ ಬೆಸ್ಟ್ ಅವಲಕ್ಕಿ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅಯನ್ ಕಂಟೆಂಟ್ ತುಂಬಾ ಇದೆ ಇದರಲ್ಲಿ. ಮಕ್ಕಳಿಗೆಲ್ಲ ನಾರ್ಮಲ್ ಅವಲಕ್ಕಿ ಮಾಡಿದರೆ ತಿನ್ನೋದಿಲ್ಲ, ಈಗೆಲ್ಲ ಮಾಡಿ ಕೊಟ್ಟರೆ ಚಂದ ತಿಂತಾರೆ. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿದ್ರೆ ಆಯಿತು. ಈಗ ಕ್ಯಾರೆಟ್, ಇದು ನಾನು ಬೇಯಿಸಿ ತಂದಿದ್ದೇನೆ. ಕಿವುಚಿಟ್ಟಿದ್ದೇನೆ. ಕ್ಯಾರೆಟ್ ಒಂದು ಅರ್ಧ ಕ್ಯಾರೆಟ್. ಬೇಯಿಸಿದಲ್ಲದಿದ್ರೂ ಕೂಡ ಈ ಹಾಕ್ಬೋದು, ತುರಿದು ಹಾಕ್ಬೋದು. ತುರಿದು ಒಟ್ಟಿಗೆ ಅದು ಫ್ರೈ ಆಗ್ತದೆ. ಇದಾದ್ರೆ ನಮಗೆ ಜಾಸ್ತಿ ಹೊತ್ತು ಕಾಯ್ಬೇಕಂತಿಲ್ಲ. ಅರ್ಜೆಂಟ್ ಇದ್ರೆ ಬೇಯಿಸಿಟ್ಟಿದ್ರೆ ಮತ್ತೆ ಅವಲಕ್ಕಿ ಏನು ಅಷ್ಟು ಜಾಸ್ತಿ ಫ್ರೈ ಆಗ್ಬೇಕಂತ ಏನಿಲ್ಲ. ಸೊ ನಾವು ಇದು ಮಾಡಿದ್ರೆ ಒಳ್ಳೇದಾಗ್ತದೆ. ಹಾಗೇನೆ ಬಟಾಟೆ, ಅರ್ಧ ಬಟಾಟೆ ಬೇಯಿಸಿರೋದ್ರಿಂದ ಬರೀ ಫ್ರೈ ಮಾಡೋದು ಮಾತ್ರ. ಹೌದೌದು, ಅರ್ಧ ಬಟಾಟೆ ಅರ್ಧ ಕ್ಯಾರೆಟ್ ಹಾಕಿದ್ದೇನೆ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಒಮ್ಮೆ. ಇದಕ್ಕೆ ನಿಮಗೆ ಬೇಕಾದ್ದು ಯಾವುದು ಬೇಕಾದ್ದು ವೆಜಿಟೇಬಲ್ ಹಾಕ್ಬೋದು. ನಾನು ಕ್ಯಾರೆಟ್ ಮತ್ತು ಬಟಾಟೆ ಹಾಕಿದ್ದೇನೆ. ಬಟಾಣಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ರೆ ಇನ್ನು 2-3 ಬೇರೆ ಬೇರೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ಬೋದು. ಈಗ ಕಡ್ಲೆಟ್ ನೋಡಿಕೊಂಡು 1-2 ಸ್ಪೂನ್ ಹಾಕ್ತೇನೆ. ಈಗ ನಾನು 2-3 ಸ್ಪೂನು. ಮತ್ತೆ ಬೇಕಾದರೆ ಅಡ್ಜಸ್ಟ್ ಮಾಡಿ ಹಾಕ್ಬೋದು. ಮತ್ತೆ ನೀರೆಲ್ಲ ಹಾಕುವಾಗಿಲ್ಲ, ನೀರು ಸ್ವಲ್ಪ ಹಾಕಿ ನಮಗೆ ಉಂಡೆ ಆಗುವಾಗ ಸ್ವಲ್ಪ ಬೇಕಾಗ್ಬೋದು. ಸೊ ಇದೇನು ಅವಲಕ್ಕಿದು ಉಂಡೆ ಮಾಡಿ ಮತ್ತೆ ಅದ್ದಿ ಎಲ್ಲ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕೊಳ್ಳೋದು, ಬೋಂಡ ಮಾಡೋದು. ಇದು ಕಾರ್ನ್ ಫ್ಲೋರು 1 ಸ್ಪೂನ್ ಮಾತ್ರ ಸಾಕು, ಜಾಸ್ತಿ ಬೇಡ ನಮಗೆ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕುವ, ಒಂದು ಅರ್ಧ ಸ್ಪೂನು. ಮತ್ತು ಈಗ ನನಗೆ ಇದಕ್ಕೆ ಸ್ವಲ್ಪ ನಾನಾ ಮಸಾಲ ಬೇಕು. ನಾನಾ ಮಸಾಲ, ಚಿಕನ್ ನಾನಾ ಮಸಾಲ. ಸೊ ನಾನಾ ಚಿಕನ್ ಅರ್ಧ ಸ್ಪೂನು ಸಾಕು. ಅರ್ಧ ಸಾಕು. ಯಾಕಂದರೆ ನಾವು ಸ್ವಲ್ಪನೇ ಮಾಡ್ತಾ ಇದ್ದೇವೆ. ಸಾಕು, ಅಷ್ಟು ಸಾಕು. ನೀವು ಇದಕ್ಕೆ ಖಾಲಿ ಮೆಣಸಿನ ಹುಡಿ ಹಾಕಿನೂ ಮಾಡ್ಬೋದು. ಅದನ್ನು ಮಸಾಲ ಬೇಡ ಅನಿಸಿದವರು ಕಾಯಿ ಮೆಣಸು ಕಟ್ ಮಾಡಿ ಆ ಥರನೂ ಹಾಕ್ಬೋದು. ಅದು ನಿಮ್ಗೆ ಆವಾಗ ನಾವು ಅದೆಲ್ಲ ಹಾಕುವಾಗ ಸ್ವಲ್ಪ ಗರಂ ಮಸಾಲ ಅದು ಎಲ್ಲ ಬೇಕು. ಇದು ಆದ್ರೆ ಒಂದೇ ಮಸಾಲ ಹಾಕಿದ್ರೆ ಆಯ್ತು, ಎಲ್ಲ ಅದರಲ್ಲಿ ಇದೆ. ಸೊ ಒಂದೇ ಮಸಾಲ ಹಾಕಿದ್ರೆ ಆಯ್ತು. ಈಗ ಕೊತ್ತಂಬರಿ ಸೊಪ್ಪು ಅದಕ್ಕೇನೆ ಹಾಕಿ ಮಿಕ್ಸ್ ಮಾಡಿದರೆ ಈಗ ಸ್ವಲ್ಪ
ಕೈಯಲ್ಲಿ ಮಾಡುವ, ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನಮಗೆ. ಸಂಜೆ ಟೀ ಟೈಮ್ಗಂತೂ ಹೇಳಿ ಮಾಡಿ, ಯಾವುದು ಇಲ್ಲ, ಏನು ಎಕ್ಸ್ಟ್ರಾ ಇಲ್ಲ, ಸ್ವಲ್ಪ ಕಡ್ಲೆ ಹಿಟ್ಟಿದೆ, ಒಂದು ಆಲೂಗಡ್ಡೆ ಇದೆ, ಈ ತರ ಎಲ್ಲ ಹಾಕುವಾಗ ಸ್ವಲ್ಪ ಅವಲಕ್ಕಿ ತೆಗೆದ ಅವಲಕ್ಕಿ ಇದ್ದೇ ಇರುತ್ತೆ. ಹೌದು ಹೌದು. ಈಗ ನೋಡಿ ಅಕ್ಕಿ ಪುಡಿ ಬದಲು ನಾವು ಅವಲಕ್ಕಿ ಹಾಕಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಇರುತ್ತೆ. ಹೌದು ಹೌದು. ಈಗ ನೋಡಿ ಇದಕ್ಕೆ ಸ್ವಲ್ಪ ನನಗೆ ಕಡಲೆ ಹಿಟ್ಟು ಬೇಕಾಗ್ತದೆ, ಒಂದು ಚೂರು. ಅದು ನೋಡ್ಕೊಂಡು ಹಾಕೊಂಡು ಹೋದ್ರೆ ಆಯ್ತು. ಸ್ವಲ್ಪ ಗಟ್ಟಿ ನಮ್ಗೆ ಉಂಡೆ ಕಟ್ಲಿಕ್ಕೆ ಬರ್ಬೇಕು ನೋಡಿ. ಈಗ ನೀರಿನ ಅವಶ್ಯಕತೆ ಇಲ್ಲ ಇದಕ್ಕೆ, ಅದರಲ್ಲಿ ಅದಂದ್ರೆ ನೆನೆಸಿಟ್ಟಿರುವಂತ ಅವಲಕ್ಕಿ. ಹೌದು ಹೌದು ಹೌದು. ಈಗ ಚೂರು ಇದಕ್ಕೆ ಎಣ್ಣೆ ಹಾಕ್ತೇನೆ. ಅದಕ್ಕೆ ಎಣ್ಣೆ ಬೇಕಾ? ಚೂರು ನಾನು ಇದು ಮಿಕ್ಸ್ ಮಾಡೋಕೆ 1 ಸ್ಪೂನ್ ಅಷ್ಟೇ. ಒಂದೇ ಸ್ಪೂನು. ಈಗ ಇದು ನಮ್ಮದು ಮಸಾಲ ರೆಡಿ. ಈಗ ಉಂಡೆ ಮಾಡೋದು, ಎಣ್ಣೆಗೆ ಬಿಡೋದು. ಎಣ್ಣೆ ಕೂಡ ಕಾದಿದೆ, ಅದು ರೆಡಿ ಹಾಕೊಂಡು ಹೋಗುವ. ಹಾಕುದ? ಎಣ್ಣೆ ಬಿಸಿ ಇದೆ ಮೇಡಮ್, ಹಾಕ್ಕೊಳ್ಬೋದು. ಉಂಡೆ ಮಾಡಿ ಹಾಕೊಂಡು ಹೋದ್ರೆ ಆಯ್ತು. ಇದು ನೀವು ಬೇಕಾದ್ರೆ ಉಂಡೆ ಅಥವಾ ಚಟ್ಟೆ ಅಂಬಡಿ ತರ ಹೇಗೆ ಬೇಕಾದ್ರೂ ಮಾಡ್ಕೊಂಡು ಹೋದ್ರೆ ಆಯ್ತು. ಎಲ್ಲ ಬೇಯಿಸಿದ್ದ ಕಾರಣ ನಮ್ಗೇನು ಜಾಸ್ತಿ ಹೊತ್ತು ಬೇಕಂತಿಲ್ಲ. ಬರೀ ಆ ಒಂದು ಔಟರ್ ಲೇಯರ್ ಒಂದು ಆದ್ರೆ ಆಯ್ತು. ಈ ರೀತಿ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಅವಲಕ್ಕಿನೂ ಹೊಟ್ಟೆಗೆ ಹೋಗ್ತದೆ, ವೆಜ್ಜು ಎಲ್ಲ ಹೋಗ್ತದೆ. ಇಲ್ಲದ್ರೆ ವೆಜ್ಜು ಹೋಗುದಿಲ್ಲ, ಅವಲಕ್ಕಿ ಹೋಗುದಿಲ್ಲ. ಹೀಗೆ ಮಾಡಿಕೊಟ್ರೆ ಕೇಳ್ತಾರೆ ಎಂತ ಉಂಟಂತ. ಎಲ್ಲ ಉಂಟು ಹೇಳ್ಬೇಕು ಸುಮ್ಮನೆ. ಇನ್ನೊಂದೇನು ಗೊತ್ತಾ, ನಮ್ದು ಚಿಕ್ಕ ಟಿಪ್ ಇದರಲ್ಲಿ, ಈಗ ಕಡಲೆ ಹಿಟ್ಟು ಹಾಕಿದ್ರಲ್ಲ, ಖಾಲಿ ಹಾಗೆ ಹಾಕುವ ಬದಲು ಅದನ್ನು ಸ್ವಲ್ಪ ಹುರಿದು ಹಾಕಿದ್ರಂತೂ ಇನ್ನು ನಿಮ್ಮ ಇದು ಒಂದು ಬೋಂಡದ ಟೇಸ್ಟ್ ಇದಲ್ಲ, ಕಡಲೆ ಪೋರಾಗಿ ಬರುತ್ತೆ. ಕಡಲೆ ಹಿಟ್ಟನ್ನು ಹುರಿದು ಅವಳೆ ಹಾಕಿದ್ರೆ ಟಿಪ್ಸ್ ಕೊಡ್ತಾ ಇರಿ. ನಾವು ಅದನ್ನು ಮಾಡ್ತಾ ಇದ್ದೀವಿ. ಕೆಲವೊಂದು ತುಂಬಾ ಟಿಪ್ಸ್ ಫಾಲೋ ಮಾಡಿದ್ದೇನೆ ನಾವು ನಿಮ್ಮದು, ಹಾಗೆ ಕೊಡ್ತಾ ಇರಿ. ಸೊ ಚಿಕ್ಕ ಚಿಕ್ಕ ಲಾಲಿಪಾಪ್ ತರನು ಇದನ್ನ ಸರ್ವ್ ಮಾಡೋದಕ್ಕೆ. ಅಂದ್ರೆ ಮನೇಲಿ ಏನಾದ್ರೂ ಪಾರ್ಟಿ ಎಲ್ಲ ಇದ್ರೆ ಇಂಥದ್ದೆಲ್ಲ ಮಾಡಿ ಕ್ವಿಕ್ ಆಗುತ್ತೆ. ಮಾಡಿ ಮಿಕ್ಸ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟರು ಕೂಡ ಮತ್ತೆ ಬಂದಾಗ ಒಂದು ಜಸ್ಟ್ ಫ್ರೈ ಮಾಡಿ ಕೊಟ್ರೆ ಆಯ್ತು ಅಲ್ಲ. ಹೌದು, ಇದಕ್ಕೇನಾದ್ರು ಸ್ಟಿಕ್ ಹಾಕಿ ಕೊಟ್ರೆ ಅದು ನೀನು ಒಳ್ಳೇದಾಗ್ತದೆ. ಇನ್ನೊಮ್ಮೆ ಇದನ್ನೇ ನಾನ್ ವೆಜ್ ಮಾಡಿ ಟ್ರೈ ಮಾಡಬೇಕು. ಚಿಕನ್ ಹಾಕಿ ಮಿಕ್ಸ್ ಮಾಡಿ ಕೀಮಾ ಹಾಕಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿ ಬರುವುದು, ಒಳ್ಳೇದಾಗ್ತದೆ. ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್, ವೆಜ್ ಬೇಕಾದ್ರೆ ವೆಜ್ ಆ ಥರ. ಅದೇ ಹೇಳಿದಲ್ಲ, ಏನಾದ್ರೂ ನಾವು ಹೊಸತು ಟ್ರೈ ಮಾಡ್ತಾ ಇರ್ಬೇಕು, ಇನೋವೇಷನ್. ಆಗೊಂದು ಹೊಸ ರೆಸಿಪಿ ಸಿಗ್ತದೆ, ಟೇಸ್ಟು ಆಗ್ತದೆ. ಮಕ್ಕಳಿಗೂ ಈಗ ಬೇರೆ ಬೇರೆ ವೆರೈಟೀಸ್ ಬೇಕಾಗ್ತದೆ. ಅವ್ರಿಗೆ ದಿನಕ್ಕೆ ಒಂಥರ ಮಾಡಿಕೊಟ್ರೆ ಬೇರೆ ಬೇರೆ ಥರ. ಹೊರಗಡೆ ತಿನ್ನೋ ಅಭ್ಯಾಸ ಹೋಗುತ್ತೆ, ಮನೆಯಲ್ಲೇ ಎಲ್ಲ ಮನೆಯಲ್ಲಿ ಮಾಡಿದನ್ನೇ ತಿಂತಾರೆ. ನನ್ನ ಮಗನಿಗೆ ಮೊನ್ನೆ ಮಾಡಿದೆ, ಇದು ನನಗೆ ಮಾಡಲಿಕ್ಕೆ ಎಂತ ನನಗೆ ಬೇಡ ಅಮ್ಮ ಹೇಳಿದ. ಒಂದು ತಿಂದು ಟೇಸ್ಟ್ ನೋಡು ಒಳ್ಳೇದಾದ ನನಗೆ ಮಾಡಲಿಕ್ಕೆ, ಅದು ಮತ್ತೆ ಒಂದು ಪ್ಲೇಟ್ ಖಾಲಿ. ಅಂದ್ರೆ ಹೇಳಿದಲ್ಲ ಅವಲಕ್ಕಿಯಿಂದ ಮಾಡಿದ್ದು ಅಂತ, ಹಾಗೆ ಅಲ್ಲ. ಅದಕ್ಕೆ ಹೇಳ್ಬಾಡಿ ಸುಮ್ಮನೆ ಕೊಡಬೇಕು. ಮತ್ತೆ ಹೋಯ್ತು. ಇದು ನಮ್ದು ಸಾಕು, ಇಷ್ಟು ಸ್ವಲ್ಪ ಬ್ರೌನ್ ಬಂದಿದೆ, ಅಷ್ಟು ಬಂದರೆ ಸಾಕಾಗ್ತದೆ ನಮಗೆ. ಎಲ್ಲ ನಾವು ಬೇಯಿಸಿದ್ದೇವೆ ಇದು. ಸೊ ನಮಗೆ ಜಸ್ಟ್ ಅದು ಫ್ರೈ ಥರ ಸ್ವಲ್ಪ ಕ್ರಿಸ್ಪಿ ಬಂದರೆ ಆಯಿತು. ಈಗ ಸಾಕು, ಇದು ಇಷ್ಟು ನೋಡಿ, ಕಲರ್ ಬಂದ ಗೋಲ್ಡನ್ ಕಲರ್ ಬಂದಿದೆ. ಇಷ್ಟು ಬಂದರೆ ಸಾಕು. ಗ್ಯಾಸ್ ಆಫ್ ಮಾಡ್ತೇನೆ. ಸರ್ವ್ ಮಾಡುವ. ಅವಲಕ್ಕಿ ಬೋಂಡ, ಬಿಸಿ ಬಿಸಿಯಾದ ಅವಲಕ್ಕಿ ವೆಜ್ ಬೋಂಡ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ವೆರಿ ಕ್ಯೂಟ್, ನೋಡೋದಕ್ಕೆ ಮುದ್ದಾಗಿ ಗುಂಡಾಗಿದೆ. ಹಾಗೆ ಗ್ರೀನ್ ಚಟ್ನಿ ಅಥವಾ ಟೊಮ್ಯಾಟೊ ಕೆಚಪ್ ಇದ್ರಂತೂ ಇನ್ನೂ ಚೆನ್ನಾಗಿ ಟೇಸ್ಟ್ ನೋಡೋದಕ್ಕೆ. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿಯಾದಂಥ ಅವಲಕ್ಕಿ ವೆಜ್ ಬೋಂಡ ತಯಾರಾಗಿದೆ. ಒಳ್ಳೆ ಅರೋಮ್ಯಾಟಿಕ್, ಸೂಪರ್ಬ್ ಆಗಿ ಅರೋಮಾ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅವಲಕ್ಕಿ ವೆಜ್ ಬೋಂಡ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿ ತೆಗೆದ 1 ಕಪ್ ಅವಲಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾರೆಟ್ ತುರಿ, ಬೇಯಿಸಿ ಕಿವುಚಿದ ಆಲೂಗಡ್ಡೆ, 2 ರಿಂದ 3 ಚಮಚದಷ್ಟು ಕಡಲೆ ಹಿಟ್ಟು, 2 ಚಮಚ ಕಾರ್ನ್ಫ್ಲೋರ್, ಜೀರಿಗೆ ಅರ್ಧ ಚಮಚ,
ಚಿಕನ್ ಮಸಾಲಾ ಪುಡಿ ಅರ್ಧ ಚಮಚದಷ್ಟು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಬಡೆ ರೀತಿ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಅವಲಕ್ಕಿ ವೆಜ್ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.